ದಕ್ಷಿಣ ಕನ್ನಡದ ಬಾಲ ಪ್ರತಿಭೆಗೆ ತಮಿಳುನಾಡಿನ ಏಷ್ಯಾ ವೇದಿಕ್ ಕಲ್ಚರ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿದೆ. ಹೌದು, ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟದ ಕ್ವಿಜ್ನಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಷ್ಟ್ರೀಯ ಬಾಲ ಪ್ರತಿಭೆ ಧರ್ಮಸ್ಥಳದ 12 ವರ್ಷದ ಬಾಲಕಿ ಶೌರ್ಯ. ಅವರು ಜುಲೈ 30ರಂದು ತಮಿಳುನಾಡಿನ ಏಷ್ಯಾ ವೇದಿಕ್ ಕಲ್ಚರ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿದ್ದಾರೆ. ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ 42ಕ್ಕಿಂತಲೂ ಹೆಚ್ಚು ಪ್ರಮಾಣ ಪತ್ರವನ್ನು ತನ್ನದಾಗಿಸಿಕೊಂಡಿರುವ ಶೌರ್ಯ ಎಸ್ವಿ ಅವರು ಧರ್ಮಸ್ಥಳ ಗ್ರಾಮದ ನಾರ್ಯ ನಿವಾಸಿ ಕುಸುಮ ಸುರೇಶ್ ಅವರ ಪುತ್ರೆ. ಕನ್ಯಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಇವರು ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಇಂದು ಅನೇಕ ಬಾಲ ಪ್ರತಿಭೆಗಳು ತಮ್ಮಲ್ಲಿನ ವಿವಿಧ ಕಲೆಯನ್ನು ಅನಾವರಣಗೊಳಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ದಾಖಲೆಗಳನ್ನು ನಿರ್ಮಿಸಿ ಸಾಧನೆಯ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಇಂತಹ ಸಾಧಕರ ಸಾಲಿಗೆ ಸೇರಿದ ಪುಟ್ಟ ಬಾಲೆ ಧರ್ಮಸ್ಥಳದ ಶೌರ್ಯ ಎಸ್ವಿ. 12 ವರ್ಷದ ಈ ಪುಟ್ಟ ಬಾಲಕಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ. ಮೂಲತಃ ಚಿಕ್ಕಮಗಳೂರಿನ ವಲೇಕರೇಟಿಯಲ್ಲಿ ಜನಿಸಿದ ಶೌರ್ಯ ಎಸ್ವಿ ಅವರು ಸದ್ಯ ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಈ ಬಾಲ ಪ್ರತಿಭೆ ಹಲವು ರಂಗದಲ್ಲಿ ಬೆಳೀತಾ ಇದ್ದು ಸಕಲ ಕಲಾ ವಲ್ಲಭೆ ಎನಿಸಿಕೊಂಡಿದ್ದಾರೆ. ಯಾವುದೇ ಗುರುಗಳ ಮಾರ್ಗದರ್ಶನ ಇಲ್ಲದೆ ಮನೆಯಲ್ಲಿಯೇ ಮೊಬೈಲ್ನಲ್ಲಿ ಬರುವ ಕಾರ್ಯಕ್ರಮಗಳನ್ನು ನೋಡಿ ಕಲಿತ ದೊಡ್ಡ ಪ್ರತಿಭೆ. ಲಾಕ್ಡೌನ್ ಸಂದರ್ಭದಲ್ಲಿ ವಿವಿಧ ಚಟುವಟಿಕೆಯಲ್ಲಿ ಭಾಗವಹಿಸಿ 42ಕ್ಕಿಂತಲೂ ಹೆಚ್ಚು ಪ್ರಮಾಣ ಪತ್ರವನ್ನು ಗಳಿಸಿದ ಕೀರ್ತಿ ಈಕೆಯದ್ದು. ಶೌರ್ಯ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್, ಕಲಂ ವರ್ಲ್ಡ್ ರೆಕಾರ್ಡ್ ಮತ್ತಿತರ ದೊಡ್ಡ ಮಟ್ಟದ ರಂಗದಲ್ಲಿ ಹೆಸರನ್ನು ದಾಖಲಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸನ್ಮಾನವನ್ನ ಕೂಡ ಸ್ವೀಕರಿಸಿದ್ದಾರೆ. ಈ ಬಾಲ ಪ್ರತಿಭೆಯನ್ನು ಗುರುತಿಸಿ ತಮಿಳುನಾಡಿನ ಏಷ್ಯಾ ವೇದಿಕ್ ಕಲ್ಚರ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. 12 ವರ್ಷದ ಬಾಲಕಿ ಶೌರ್ಯ ಎಸ್ವಿ ಪಡೆದುಕೊಂಡಿದ್ದು ಕೀರ್ತಿಯನ್ನ ಕೂಡ ತಂದಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲೇ ಕರ್ನಾಟಕ, ದೆಹಲಿ, ತಮಿಳುನಾಡಿನಾದ್ಯಂತ ಹೆಸರನ್ನ ಗಳಿಸಿದ್ದಾಳೆ. ಸಕಲ ಕಲಾ ವಲ್ಲಭೆ ಅನ್ನುವಂತಹ ಒಂದು ಮಾತಿಗೆ ಬಿರುದನ್ನ ತಂದುಕೊಟ್ಟಿದ್ದಾಳೆ. ನಾನು 8ನೇ ತರಗತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಸೆಕೆಂಡ್ ಇಲ್ಲಿ ಓದ್ತಿದ್ದೇನೆ. ನನ್ನ ಜರ್ನಿ ಸ್ಟಾರ್ಟ್ ಆದದ್ದು ಮಕ್ಕಳ ಜಗಲಿಯಲ್ಲಿ ಫಸ್ಟ್ ಚಿತ್ರಕಲೆದ್ದು ಒಂದು ಬಂದಿತ್ತು. ಅದರಲ್ಲಿ ಡ್ರಾಯಿಂಗ್ ಮಾಡಿ ಫಸ್ಟ್ ಪ್ರಮಾಣ ಪತ್ರ ಪಡೆದದ್ದು ಅದರಲ್ಲಿ. ಹಾಗೆ ತುಂಬ ಲಾಕ್ಡೌನ್ ಟೈಮಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಬರ್ತಿತ್ತು, ಅದರಲ್ಲಿ ಭಾಗವಹಿಸಿ ಸರ್ಟಿಫಿಕೇಟ್ ಪಡೆದಿದ್ದೇನೆ. ಯೋಗದಲ್ಲಿ ಹೂಪ್ ಡ್ಯಾನ್ಸ್ ಮತ್ತು ಡ್ಯಾನ್ಸ್, ಸಿಂಗಿಂಗ್ ಅದು HMD ಸರ್ ನಮ್ಮದು ಶಾಲೆದು ಗ್ರೂಪಿಗೆ ಹಾಕಿದ್ರು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಹಾಗೆ ಅದರಲ್ಲಿ ಅದು ನ್ಯಾಷನಲ್ ಕ್ವಿಜ್ ವಿನ್ನರ್ ಆಗಿ ಡಾಕ್ಟರೇಟ್ ಬಂದದ್ದು. ತಮಿಳ್ನಾಡು ಗೌರ್ಮೆಂಟ್ ಅಲ್ಲಿಂದ ಕೊಟ್ಟದ್ದು. ಮತ್ತು ಏಷ್ಯಾ ವೇದಿಕ್ ಕಲ್ಚರ್ ಅಕಾಡೆಮಿ. ತುಂಬ ಖುಷಿ ಆಯಿತು, ಅಂದ್ಕೊಂಡಿರಲಿಲ್ಲ ಸಿಗ್ತದೆ ಅಂತ. ಅವಾರ್ಡ್ ಅಂದರೆ ಕಲರ್ಸ್ ಅವಾರ್ಡ್ ಪಡಿಬೇಕಂತಿದ್ದೇನೆ. IAS ಆಫೀಸರ್. ಅಲ್ಲಿ ಡಾಕ್ಟರ್ KV ರಾಜು ಅಂತ, ಮತ್ತು ಅಲ್ಲಿದ್ದು CM, ಮತ್ತು ಜಿ ಕನ್ನಡ ವಾಹಿನಿದ್ದು ಸದ್ಗುರು ಸ್ವಾಮೀಜಿ. ವಿಶ್ ಮಾಡಿ ಅವಾರ್ಡ್ ಕೊಟ್ಟದ್ದು. ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬರುವಾಗ ಒಂದು ಲೆಟ್ರ್ ಕಳಿಸಿದ್ರು, ಅಭಿನಂದನೆ ಲೆಟ್ರ್. ಇವಾಗಲೂ ಅಷ್ಟೇ ಕಾಲ್ ಮಾಡಿ ಮಾತಾಡಿದರು, ನಾಳೆ ಮನೆಗೆ ಭೇಟಿ ನೀಡ್ತೇನೆ ಅಂದರು. ಮುಂದಿನ ಶಿಕ್ಷಣಕ್ಕೆ ಇದು ಮಾಡ್ತಾರೆ ಅಂತ ಹೇಳಿದರು. ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನ್ನಿಸ್ತಿದೆ. ತುಂಬ ಒಂದನೇಯಿಂದಲೇ ಅವಳಿಗೆ ಒಂದು ಪ್ರಶಸ್ತಿ ಬರ್ತಿತ್ತು, ಎಲ್ಲದರಲ್ಲಿ ಭಾಗವಹಿಸ್ತಿದ್ಲು. ಕಲಿಕೆಯಲ್ಲಿ, ಚಿತ್ರಕಲೆ, ಹೀಗೆ ಡ್ಯಾನ್ಸ್ ಎಲ್ಲದರಲ್ಲಿ ಭಾಗವಹಿಸ್ತಿದ್ಲು. ಆಟ ಸ್ಪರ್ಧೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಭಾಗವಹಿಸಿ ತುಂಬ ಪ್ರೈಸ್ಗಳು ಪಡಿತಿದ್ರು. ಅದೇ ಅವರಿಗೊಂದು ತಕ್ಕಂತೆ ಒಂದು ಉದ್ಯೋಗ ಸಿಗಬೇಕು, ಒಳ್ಳೆ ಓದಬೇಕು, ಅವರಿಗೊಂದು ಉದ್ಯೋಗ ಸಿಗಬೇಕು ಅಂತ ಆಸೆ ಉಂಟು. ಇದು ಅಂತ ಹೇಳಲಿಕ್ಕೆ ಅಂದರೆ ಆರ್ಥಿಕ ಪರಿಸ್ಥಿತಿ ಅಲ್ವಾ, ಎಂತ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ ಈ ಸಂದರ್ಭದಲ್ಲಿ. ನನಗೂ ಅದು ಒಳ್ಳೆಯದೇ, ಹೆಮ್ಮೆನೇ. ಆದರೆ ಎಲ್ಲ ಭಗವಂತನ ಇಚ್ಛೆ. ನನ್ನ ಮಕ್ಕಳಿಗೊಬ್ಬರು ಆಧಾರವಾಗಿ ನಿಂತ್ರಲ್ಲ ಅಂತೇಳಿ ತುಂಬ ಖುಷಿ ಪಡ್ತೇನೆ. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ.